ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮೊಂದಿಗೆ ಇದ್ದಾರೆ ನಮ್ಮೂರಿನ ಪ್ರತಿಭೆಯಾಗಿರುವಂತಹ ಬರಹಗಾರ್ತಿ ಅಷ್ಟೇ ಅಲ್ಲದೆ ಗಾಯಕಿಯಾಗಿ ಏನು ಮುನ್ನುಗ್ಗುತ್ತಿರುವಂತಹ ಒಬ್ಬ ಪ್ರತಿಭೆ ರೋಶಿನಿ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ ರೋಶಿನಿ ಅವರೇ. ನಿಮ್ಮ ಸಂಗೀತ ಅಲೆ ಬರ್ತಾ ಇದೆ, ಈಗ ನಮಗೆ ಕಂಡು ಬರ್ತಾ ಇದೆ ಯೂಟ್ಯೂಬ್ಗಳಲ್ಲಾಗಿರ್ಬೋದು. ಅಷ್ಟೇ ಅಲ್ಲದೆ ನೀವು ಬರೆದಿರುವಂತಹ ಬರಹಗಳು ಕೂಡ ನಮ್ಮ ಏನು ವೀಕ್ಷಕರನ್ನಾಗಿರ್ಬೋದು ಅಥವಾ ನೋಡುಗರನ್ನಾಗಿರ್ಬೋದು ಮುಟ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ನಿಮ್ಮ ಜರ್ನಿ ಎನ್ನುವಂಥದ್ದು, ಈ ಒಂದು ಸ್ಟೆಪ್ಪಿಂಗ್ ಸ್ಟೋನ್, ಪ್ರತಿಯೊಬ್ಬರಿಗೂ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಇರ್ತದೆ. ಸೊ ನಿಮ್ಮ ಬಾಲ್ಯ ಹುಟ್ಟು ಎಲ್ಲಿಂದ ಪ್ರಾರಂಭವಾಯಿತು? ನಾನು ಹುಟ್ಟಿದ್ದು ಮುಂಬೈಯಲ್ಲಿ, ಬೆಳೆದಿದ್ದು ಅಂದರೆ ಸ್ವಲ್ಪ ಒಂದು 3-4 ವರ್ಷದ ತನಕ ಮುಂಬೈಯಲ್ಲಿದ್ದೆ. ಅದಾದಮೇಲೆ ಉಡುಪಿಗೆ ಬಂದೆ. ಉಡುಪಿಯಲ್ಲಿ ನನ್ನ ವಿದ್ಯಾಭ್ಯಾಸ ಇಲ್ಲೇ ಕಂಪ್ಲೀಟ್ ಮಾಡಿಕೊಂಡೆ. ನಾನು ಎಲ್ಲಿ ವಿದ್ಯಾಭ್ಯಾಸವನ್ನು? ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಅಲ್ಲೇ ಒಟ್ಟಾರೆ ಸೈಂಟ್ ಜೋಸೆಫ್ ಆಗಿರ್ಬೋದು, TM ಪೈ ಆಗಿರ್ಬೋದು. ಫೈನಲ್ ಕಾಲೇಜ್ನಿಂದ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಮತ್ತೆ ನಿಮ್ಗೆ ಯಾವ ರೀತಿಯ ಸಪೋರ್ಟ್, ಎಲ್ಲಿಂದ ನಿಮ್ಮ ಈ ಒಂದು ಜರ್ನಿ ಶುರು ಆಯ್ತು? ಅಂದ್ರೆ ಬರಹಗಾರ್ತಿಯಾಗಿ ಅಥವಾ ಗಾಯಕಿಯಾಗಿ ಯಾವಾಗಿಂದ ನೀವು ಶುರು ಹಚ್ಚಿಕೊಂಡ್ರಿ? ಮನೆಯೇ ಪಾಠಶಾಲಾ, ಎಲ್ಲರಿಗೂ ತಿಳಿದಿರುವಂಥದ್ದು. ನಂದು ಗಾಯನ ಹೇಗೆ ಬಂತು ಅಂದರೆ, ಮನೆಯಲ್ಲಿ ಎಲ್ಲರೂ ಭಜನೆ ಮಾಡ್ತಾ ಇದ್ರು. ಸೊ ನಾನು ಕೂಡ ಅಲ್ಲಿ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ನನಗೆ ಗೊತ್ತಿರಲಿಲ್ಲ, ವಾಯ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಿರಲಿಲ್ಲ, ಬಟ್ ಭಜನೆ ಮಾಡ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ, ಭಜನೆ ಮಾಡ್ತಾ ಮಾಡ್ತಾ. ಆಮೇಲೆ ಶಾಲೆಗಳಲ್ಲಿ ನೋಡಿರ್ಬೋದು ನೀವು, ಸಂಗೀತ ಸ್ಪರ್ಧೆ ಮಾಡ್ತಿದ್ರು. ಸೊ ನಾನು ಕೊಡುವ ಸಂಗೀತ ಸ್ಪರ್ಧೆ ಅಂತ ಅವಾಗ ಕೊಟ್ಟಾಗ ನನಗೆ ಪ್ರೈಸ್ ಬಂತು. ಆಗ ನನಗೆ ಅರಿವಾಯಿತು, ಓಕೆ ನನ್ನ ಹತ್ರ ಒಂದು ಸಿಂಗಿಂಗ್ ಟ್ಯಾಲೆಂಟ್ ಇದೆ. ಯಾವ ಕ್ಲಾಸಿಗೂ ಹೋದವಳಲ್ಲ, ಯಾವ ಶಾಸ್ತ್ರೀಯ ಯಾವ ಕ್ಲಾಸ್ ಕೂಡ ನನ್ಗೆ ಇಷ್ಟರವರೆಗೆ ಗೊತ್ತು ಸಹ ಇಲ್ಲ. ಬಟ್ ಏನು ಕಲ್ತಿದ್ದೀನಿ ಅದರಲ್ಲಿ ಮುಂದುವರಿತಾ ಇದ್ದೇನೆ. ಅಲ್ಲಿ ನನ್ನ ಇಂಚರ ಅಮರ
ಎಷ್ಟನೇ ಕ್ಲಾಸಲ್ಲಿ ಇರುವಾಗ ನೀವು ಸಂಗೀತ ಒಂದು ಪಾರ್ಟಿಸಿಪೇಟ್ ಮಾಡಿರುವಂಥದ್ದು? ಫಿಫ್ತ್ ಅಲ್ಲಿ. ಅಲ್ಲಿಂದ ಶುರುವಾಯಿತು ನಿಮ್ಮ ಜರ್ನಿ. ಸೊ ಯಾವುದೆಲ್ಲ ಸಾಂಗ್ಸ್ ನೀವು ಹಾಡಿದ್ದಂಥದ್ದು ನಿಮ್ಮದ್ರಲ್ಲಿ? ಭಾವಗೀತೆ, ಭಕ್ತಿಗೀತೆ, ಅದಾದ್ಮೇಲೆ ಫಿಲ್ಮ್ ಸಾಂಗ್. ಓಕೆ. ಎಷ್ಟು ಕಾಂಪಿಟೇಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ತುಂಬಾ ಹೋಗಿದ್ದೀನಿ. ತುಂಬಾ ಹೋಗಿದ್ದೀನಿ. ಎಲ್ಲಿ ಎಲ್ಲ ವೇದಿಕೆಗಳು ಸಿಕ್ಕಿದಾವೆ ನಿಮಗೆ? ತುಂಬಾ ಕಡೆ, ಇಂಟರ್ ಕಾಲೇಜ್ ಅಂತೂ ತುಂಬಾ ಕಡೆ ಹೋಗ್ತಾ ಇರ್ತೀವಿ. ನಮ್ಗೆ ಅಂದ್ರೆ ತುಂಬಾ ಅವಕಾಶಗಳಿರ್ತಿತ್ತು ಆ ಟೈಮಲ್ಲಿ. ನೀವೇ ಒಂದು ಸ್ವರಚನೆ ಮಾಡಿ ಹಾಡು ಬರೆಯಿರಿ, ಹಾಡು ಆಡಿ. ಸೊ ಗ್ರೂಪ್ ಸಿಂಗಿಂಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಒಟ್ಟಿಗೆ ಸೋಲೋ ಸಿಂಗಿಂಗ್ಸ್ ಆಗಿರ್ಬೋದು. ಸೊ ಮಾಡ್ತಾ ಇದ್ದೆ. ಓಕೆ. ಹಾಡು ಬರಿತಾ ಇದ್ರಿ ಅಂತ ಹೇಳಿದ್ರಿ. ಸೊ ಎಷ್ಟು ಯಾವಾಗಿಂದ ನೀವು ಈ ಹಾಡು ಬರೆಯುವ? ನನಗೆ ಓದುವ ಹವ್ಯಾಸ ತುಂಬಾ ಇದೆ, ಬುಕ್ಸ್ ಓದುವ ಹವ್ಯಾಸ. ಆಮೇಲೆ ಸ್ವಲ್ಪ ಸ್ವಲ್ಪ ಲೈಫ್ ಬಗ್ಗೆ ಎಲ್ಲರೂ ಅವರವರ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳುವಾಗ ಸೊ ನಾನು ಏನೋ ಸಣ್ಣ ಸಣ್ಣ ಚುಟುಕು ಬರೀತಿದ್ದೆ. ಈ ಮ್ಯಾಗಝಿನ್ಗೆಲ್ಲ ಚುಟುಕು ಕೊಡ್ತಿದ್ದಲ್ಲ, ಆ ಟೈಮಲ್ಲಿ ನಾನು ಸಹ ಒಂದು ಚುಟುಕು ಬರೀತಿದ್ದೆ. ಸೊ ಆ ಚುಟುಕು ಏನಾಯ್ತು, ಎಲ್ಲರಿಗೂ ಇಷ್ಟ ಆಯ್ತು. ಓಕೆ, ಆ ಟೈಮಲ್ಲಿ ಸಹ ನಾನು ನಾನು ಕೂಡ ಈ ಬರವಣಿಗೆಯನ್ನು ಕಂಟಿನ್ಯೂ ಮಾಡ್ಬೋದು. ಆವಾಗ ನನ್ನ ಬರವಣಿಗೆಯಲ್ಲಿ ಎಂತ ಪರ್ಫೆಕ್ಷನ್ ಇರಲಿಲ್ಲ. ಸೊ ನಾನು ಬರೀತಿದ್ದೆ, ಅದೇನು ಒಟ್ರಾಶಿ ಹೋಗ್ತಾ ಇತ್ತು. ಬಟ್ ಒಂದ್ ಟೈಮ್ ಅಂತ ಬಂದಾಗ ಎಲ್ಲರೂ ನಂಗೆ ಕರೆಕ್ಷನ್ ಹೇಳಿದ್ರು, ಈ ತರ ಬರಿ, ನಿನ್ಗೆ ಸಿಗುತ್ತೆ ಲೈನ್, ಈ ತರ ಮಾಡು, ಪರ್ಫೆಕ್ಷನ್ ಬರುತ್ತೆ. ಸೊ ಹಾಗೆ ಒಂದೊಂದು ಸಾಂಗ್ ಬರೀತಾ ಆಮೇಲೆ ಆರ್ಟಿಕಲ್ ಬರಲಿಕ್ಕೆ ಶುರು ಮಾಡಿದೆ. ಆಗು ಹೋಗುಗಳ ಬರಿತಾ 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 ಪೇಪರ್ಸ್ಗೆಲ್ಲ ಹಾಕ್ಲಿಕ್ಕೆ ಶುರು ಮಾಡಿದೆ. ಫಸ್ಟ್ ಟೈಮ್ ನಾನು ಸೋಲ್ಜರ್ಸ್ ಬಗ್ಗೆ ಬರೆದಿದ್ದೆ, ದೇಶದ ನಮ್ಮ ಯೋಧ ಮತ್ತೆ ಸೋಲ್ಜರ್ನ ಬಗ್ಗೆ ಬರೆದು. ಆ ಟೈಮಲ್ಲಿ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ಸೊ ನಾನೇನ್ ಮಾಡಿದೆ, ಪೋಸ್ಟ್ ಆ ಪೇಪರಲ್ಲಿ ಅವರದ್ದು ಅಡ್ರೆಸ್ ಇರ್ತಿತ್ತು, ಉದಯವಾಣಿ ಅವರದ್ದು. ಸೊ ನಾನು ಅಡ್ರೆಸ್ ಅಲ್ಲಿ ಅದು ಆರ್ಟಿಕಲ್ ಎಲ್ಲ ಚಂದ ನೀಟ್ ಮಾಡಿ ಪೇಪರಲ್ಲಿ ಬರೆದು ಪೋಸ್ಟ್ ಮಾಡಿದೆ. ಸೊ ನಾನು ಎಣಿಸಿರ್ಲಿಲ್ಲ ಆಕ್ಚುಲಿ ಉದಯವಾಣಿ ಅವರಂದ್ರೆ ಪಿಕ್ ಮಾಡಿ ಯಾವ್ದು ಒಳ್ಳೇದಿದೆ ಆರ್ಟಿಕಲ್ ಸೊ ಪಿಕ್ ಮಾಡಿ ಹಾಕ್ತಾರೆ. ಸೊ ನಾನು ಎಣಿಸಿರ್ಲಿಲ್ಲ, ಹಾಕ್ತೀನಿ ಮತ್ತೆ ಅವರಿಷ್ಟ ಅಂತ ಹಾಕಿದಾಗ ಒಂದಿನ ಜಸ್ಟ್ ಈ ತರ ಬೆಳಿಗ್ಗೆದ್ದು ಪೇಪರ್ ಓದುವ ಅಂತ, ಫ್ರೈಡೇ ಪೇಪರಲ್ಲಿ ಬರೋದು, ಯುವ ಸಂಪದದಲ್ಲಿ ಆಕ್ಚುಲಿ ಬರುವಂತದ್ದು. ಹೀಗೆ ಹೋದಾಗ ನನ್ನ ಆರ್ಟಿಕಲ್ ಇತ್ತು, ಏನೋ ಖುಷಿ ಆಯ್ತು. ತುಂಬಾ ದಿನದಿಂದ ಬರಿತಾ ಇದ್ದೆ, ಬಟ್ ಒಂದು ಪೇಪರ್ ಅಲ್ಲಿ ಬರೋದಂದ್ರೆ ನಿಜಕ್ಕೂ ನನ್ಗೆ ಖುಷಿ ವಿಷಯನೇ ಆಯ್ತು. ಸೊ ನೋಡಿದಾಗ ತುಂಬಾ ಖುಷಿ ಆಯ್ತು, ಮನೆಯವರಿಗೂ ಕೂಡ ಖುಷಿ ಆಯ್ತು. ಆ ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಬರಿತಿದ್ದೆ. ಅದಾದ್ಮೇಲೆ ನಂಗೆ ಇನ್ನೂ ಆರ್ಟಿಕಲ್ ಬರೀಲಿಕ್ಕೆ ಪ್ರೇರಣೆ ಸಿಕ್ತು. ಬರಿತಾ 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 ಬಂದೆ. ಓಕೆ, ವೆರಿ ನೈಸ್. ಯಾವುದೆಲ್ಲ ವಿಚಾರವಾಗಿ ಅದರ ನಂತರ ಮೊದಲು ನೀವು ಬರೆದದ್ದು ಒಬ್ಬ ದೇಶ ಕಾಯುವ ಸೈನಿಕನ ಬಗ್ಗೆ. ಈಗ ಏನು ಪ್ರಸ್ತುತತೆಯಲ್ಲಿ ಏನ್ ಬರಿತಾ ಇರ್ತೀರಿ? ಎಷ್ಟು ಬರ್ದ್ರಿ ಇಷ್ಟರವರೆಗೆ? ತುಂಬಾ ಒಂದು 30-40 ಅಬೌವ್ ಬರ್ದಿದ್ದೀನಿ. ಓಕೆ, ರಿಗಾರ್ಡಿಂಗ್ ಯಾವುದೆಲ್ಲ ವಿಷಯವನ್ನು ಎಲ್ಲ ಬಗ್ಗೆ ಇದ್ದೀನಿ. ದೇಶದ ಬಗ್ಗೆನೂ ಬರ್ದಿದ್ದೀನಿ, ಲೈಫ್ ಬಗ್ಗೆನೂ ಬರ್ದಿದ್ದೀನಿ. ನನ್ಗೆ ಅಂದ್ರೆ ಒಂದು ಉದಯವಾಣಿಯಲ್ಲಿ ನನಗೆ ಚೆಕ್ ಬರ್ತಿತ್ತು, ನಮ್ ಡೈರೆಕ್ಟ್ ಕಾಲೇಜಿಗೆ ಬರ್ತಿತ್ತು. ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ಈ ದಿನಾಲು ಪೇಪರಲ್ಲಿ ಈ ಯೂತ್ ಯಂಗ್ ಬಾಯ್ಸ್ ಎಲ್ಲ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗಿ ತುಂಬಾ ಸತ್ತೋಗ್ತಾ ಇದ್ರು. ಸೊ ಪೇಪರ್ ಅಲ್ಲಿ ನಾನು ಡೈಲಿ ನೋಡ್ತಿದ್ದಾಗ ನಂಗೆ ಬೇಸರ ಆಯ್ತು. ಎಲ್ಲರಿಗೂ ನೋಡೋಕೆ ಒಬ್ಬನೇ ಮಗ, ಆಧಾರ ಸ್ತಂಭ ಲೈಫಿಗೆ ಅವರೇ ಆಗಿರ್ತಾರೆ. ಆಗಿರುವಾಗ ಯಾಕೆ ನನ್ಗೆ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರಿಬಾರ್ದು ಅಂತ ಥಿಂಕಿಂಗ್ ಬಂದು ನಾನು ಬರ್ದೆ. ಬರ್ದು ಅದು ಉದಯವಾಣಿಸಲ್ಲಿ ಬಂತು. ಉದಯವಾಣಿ. ಒಂದಿನ ನನ್ಗೆ ಕಾಲೇಜಲ್ಲಿ ಹೇಳಿದ್ರು, ನಿಂಗೊಂದು ಪೋಸ್ಟ್ ಇದೆ ಅಂತ ಹೇಳಿದ್ರು. ಪೋಸ್ಟ್ ಇದೆ ಅಂತ ಹೇಳಿದಾಗ ನಾನು ಎನ್ಸ್ಕೊಂಡೆ ಚೆಕ್ ಬಂದಿರ್ಬೋದು. ಬಿಕಾಸ್ ನನ್ಗೆ ಎಲ್ಲ ಮಣಿಪಾಲದಿಂದ ಚೆಕ್ ಬರುತ್ತೆ, ಒಂದು ಪರ್ ಆರ್ಟಿಕಲ್ಗೆ ಒಂದು ಚೆಕ್ ಕೊಡ್ತಾ ಇದ್ರು. ಅಂದ್ರೆ ಅದು ಪ್ರೋತ್ಸಾಹ ಬಹುಮಾನ, ಸ್ಯಾಲ್ರಿ ಅಂತ ಅಲ್ಲ, ಅದೊಂದು ಖುಷಿ, ಪ್ರೋತ್ಸಾಹ ಬಹುಮಾನ ಕೊಡ್ತಾ ಇದ್ರು. ಸೊ ಬಂತು. ಓಕೆ, ನಾನು ಎನ್ಸುಂದ್ರೆ ಚೆಕ್, ನಾನೊಂದು ನಂದು ಕ್ಲಾಸಸ್ ಇತ್ತು. ಸೊ ಆದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿದೆ ಆಫೀಸಲ್ಲಿ. ಸೊ ಆಫೀಸಲ್ಲಿ ಅವ್ರು ಹೇಳಿದಾಗ ಕೊಡುವಾಗ ಇದು ಉದಯವಾಣಿ ಚೆಕ್ ಆಗಿರ್ಲಿಲ್ಲ, ಚೆಕ್ ಅಲ್ಲ ಲೆಟರೇ ಆಗಿರ್ಲಿಲ್ಲ, ಬೇರೆ ಬ್ರಹ್ಮರ ಅಡ್ರೆಸ್ ಇತ್ತು. ನಾನು ಬ್ರಹ್ಮರ ಅಡ್ರೆಸ್ ಅಂತ ಅನ್ಸ್ಕೊಂಡೆ. ನಮ್ಮ ಕಾಲೇಜಲ್ಲಿ ಎರಡು ರೋಶ್ನಿ ಅಂದ್ರೆ 2 ಹೆಸರು, ಒಬ್ಳು BCA, ಒಬ್ಳು ನಾನು BCom. ನಾನು ಎನ್ಸ್ಕೊಂಡೆ BCA, ಬಟ್ ಅಲ್ಲಿ ಮೆನ್ಷನ್ BCom ಇತ್ತು, ನನ್ನ ಹೆಸರು ಇತ್ತು. ಏನು ಇದು ಏನ್ ಆಗಿರ್ಬೋದು ಲೆಟರ್ ಬ್ರಹ್ಮಾವರದಿಂದ. ಅದೊಂದು ಪ್ರಿಯಾ ಜೆಮ್ಸ್ ಅಂತ ಅವ್ರು ಬರ್ದಿದ್ರು. ನಾನು ಏನ್ ಮಾಡುದು, ತೆಗಿಬೇಕಾ ಬೇಡ, ತುಂಬಾ ಕನ್ಫ್ಯೂಸ್ ಆಯ್ತು. ಅದಕ್ಕೆ ಅವರು ಆಫೀಸಲ್ಲಿ ಹೇಳಿದ್ರು, ಓದು ಏನಿರುತ್ತೆ ನೋಡು ಅಂತ ಹೇಳಿದ್ರು. ಸೊ ಓದಿದಾಗ ಅವರು ನನ್ನ ಬಗ್ಗೆ ಬರೆದಿದ್ರು. ಶಾಕ್ ಆಯ್ತು. ಆಕ್ಚುಲಿ ಕಣ್ಣಲ್ಲೇ ನೀರ್ ಬಂತು ನನ್ಗೆ. ಈ ಆಧುನಿಕ ಯುಗದಲ್ಲಿ ಸಹ ಪೇಪರ್ ಓದಿ ಲೆಟರ್ ಬರೆಯೋದು ಅದು ಒಂದು ಆಶ್ಚರ್ಯವೇ. ನನಗೆ ಶಾಕ್ ಆಯ್ತು. ನನ್ನೊಟ್ಟಿಗೆ ಫ್ರೆಂಡ್ಸ್ ಇದ್ರು, ಅವರಿಗೂ ಶಾಕ್ ಆಯ್ತು. ನನ್ಗೊಂದು ಅಭಿಮಾನ ಪತ್ರ ಬಂದಿದೆ ಅಂದ್ರೆ ತುಂಬಾ ಶಾಕ್ ಆಯ್ತು. ಅದರಲ್ಲಿ ಬರ್ದಿದ್ರು, ನೀನ್ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬದುಕಿಗೆ ಬೆಲೆ ಕಟ್ಟಲಾಗೋ ಸಾಧ್ಯತೆ, ಅದು ಆರ್ಟಿಕಲ್ ನಂದು. ಅವ್ರು ಹೇಳಿದ್ರು, ಈಗಿನ ಜನರೇಷನ್ ಅಲ್ಲಿ ಈ ತರ ಒಂದು ಆರ್ಟಿಕಲ್ ಬರ್ದಿದ್ದು ಎಲ್ಲ ಪೇರೆಂಟ್ಸ್ ಅವರಿಗೆ ಮುಟ್ಟಿದೆ. ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ನನ್ನ ಬಗ್ಗೆ ಬರ್ದ್ರು. ಲಾಸ್ಟ್ ಅವರು ಕಾಂಟ್ಯಾಕ್ಟ್ ನಂಬರ್ ಬರಲಿಲ್ಲ, ಹೇಳಿದ್ದಾರೆ ನಾನು ಕಾಂಟ್ಯಾಕ್ಟ್ ಮಾಡುವಂತ, ಬಟ್ ಅವ್ರ ನಂಬರೇ ಬರೀಲಿಲ್ಲ ಅವರು. ಸೊ ನಾನು ಎಂತ ಮಾಡಿದಂದ್ರೆ, ಆಫೀಸರ್ ಪ್ರಿನ್ಸಿಪಲ್ಗೆ ಹೋಗು ತೋರಿಸು ಅಂತ ಹೇಳಿದ್ರು. ನಾನು ಎಂತ ಮಾಡೋದು ನನಗೆ ಗೊತ್ತಾಗ್ತಿಲ್ಲ, ಫುಲ್ ಸ್ಟಕ್ ಆಗೋಗಿದ್ದೀನಿ. ಸೊ ಹೋದೆ. ಏನಾಯ್ತಂತ ಹೇಳಿದ್ರು, ಈ ತರ ಅಭಿಮಾನಿ ಲೆಟರ್ ಬಂದಿದೆ,
ಅವರು ಖುಷಿ ಆಯ್ತು ಅವರಿಗೆ. ಅವ್ರು ಒಂದೇ ಮಾತು ಹೇಳಿದ್ರು, ರೋಶ್ನಿ ಇದಕ್ಕಿಂತ ಅಚೀವ್ಮೆಂಟ್ ಬೇಕಾ? ಹೌದು, ನಿಜ. ಒಂದು ಆರ್ಟಿಕಲ್ ಓದಿ ಅವ್ರಿಗೂ ಅದೇ ಹೇಳಿದ್ದು, ಈಗಿನ ಕಾಲದಲ್ಲಿ ಯಾರು ಆರ್ಟಿಕಲ್ ಓದ್ತಾರೆ, ಯಾರು ಪೇಪರ್ ಓದ್ತಾರೆ, ಯಾರು ಪೇಪರ್ ಓದಿ ಲೆಟರ್ ಯಾರು ಬರೀತಾರೆ? ಅದರಲ್ಲಿ ನಾನು ಎಂತ ಅಡ್ರೆಸ್ ಕೊಟ್ಟಿಲ್ಲ, ರೋಶನಿ BCom ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ. ಅದಕ್ಕೆ ಅವರು ಇದು ಮಾಡಿದ್ರು. ತುಂಬಾ ಅವರನ್ನು ಕಾಂಟ್ಯಾಕ್ಟ್ ಅವರಿಗೆ ಲೆಟರ್ ಹಾಕಿದ್ದೆ ನಾನು, ಬಟ್ ಅದು ವಾಪಸ್ ನಂಗೆ ಬಂತು, ಬಿಕಾಸ್ ಅಡ್ರೆಸ್ ಸರಿ ಇರಲಿಲ್ಲ, ಅವರದ್ದು ಕ್ಲಿಯರ್ ಅಡ್ರೆಸ್ ಇರಲಿಲ್ಲ. ಸೊ ಕಳ್ಸಿದೆ, ಇಷ್ಟರ ತನಕ ಅವರನ್ನು ಹುಡ್ಲಿಕ್ಕೆ ಆಗ್ಲೇ ಇಲ್ಲ. ವೆರಿ ಬ್ಯಾಡ್. ನಿಜ, ನನ್ಗೊಂದು ಗಿಲ್ಟ್ ಇದೆ, ಯಾಕಂದ್ರೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು ಒಂದು ಹೋಗ್ಬೇಕಂತ ನಾನು ಲೆಟರ್ ಬರ್ದು ಅವರಿಗೆ ರೀಸೆಂಡ್ ಮಾಡಿದ್ದೆ, ಬಟ್ ಹೋಗ್ಲಿಲ್ಲ. ಓಕೆ, ಈ ಸ್ಪಂದನ ವಾಹಿನಿಯ ಮೂಲಕವಾದ್ರೂ ನಿಮ್ಮ ಈ ಪ್ರಿಯಾ ಜೇಮ್ಸ್ ಎನ್ನುವರಿಗೆ ತಲುಪಲಿ ಎನ್ನುವಂಥದ್ದು ನೀವು ಹೇಳುವಂತ ಥ್ಯಾಂಕ್ ಯು. ನಿಮ್ಗೆ ಬರೆದಂತ ಲೆಟರ್ ನೀವು ಬರ್ದಿದ್ರಿ, ಬಟ್ ಅದು ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಈ ಸ್ಪಂದನ ವಾಹಿನಿಯ ಈ ಕಾರ್ಯಕ್ರಮದ ಮೂಲಕವಾದ್ರೂ ಅವ್ರು ನಿಮ್ಮನ್ನು ಮತ್ತೆ ಅಪ್ರೋಚ್ ಆಗ್ಲಿ ಅಂತ ನಾವು ಹಾರೈಸ್ತೇವೆ ರೋಶ್ನಿ ಅವರ ಈ ಸಂದರ್ಭದಲ್ಲಿ, ಅಲ್ವಾ? ಮತ್ತೆ ಅದೊಂದು ದೊಡ್ಡ ವಿಷಯವೇ, ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಈಗ ಪೇಪರ್ ಓದುವವರೇ ಬಹಳ ಕಮ್ಮಿ ಆಗಿದ್ದಾರೆ ಈ ಸೋಷಿಯಲ್ ಮೀಡಿಯಾ ಬಂದ ನಂತರ. ಸೊ ಅಂತದ್ರಲ್ಲಿ ನಿಮ್ಮ ಆರ್ಟಿಕಲ್ ಅನ್ನು ಪರ್ಟಿಕ್ಯುಲರ್ ಆಗಿ ಓದಿ ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಎಷ್ಟು ಡೀಪ್ ಆಗಿ ಒಂದು ಓದ್ತಾರೆ ಎನ್ನುವಂಥದ್ದು ಇದ್ರಲ್ಲಿ ಗೊತ್ತಾಗ್ತದೆ. ತುಂಬಾ ಪ್ರಯತ್ನ ಪಡ್ತಾರೆ. ಇದು ಒಂದು ಈ ಒಂದು ಪಾಯಿಂಟ್ ಏನಾಗ್ತದೆ ಅಂತ ಹೇಳಿದ್ರೆ, ಬರಹಗಾರ್ತಿಯರಿಗೆ ಆಗಿರ್ಬೋದು ಅಥವಾ ರೈಟರ್ಸ್ ಯಾರೇ ಆಗ್ಲಿ ಒಂಥರ ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ, ಹೌದಲ್ವಾ? ಅದ್ರ ನಂತರ ನಿಮ್ಗೆ ಯಾವ ರೀತಿಯ ರೆಸ್ಪಾನ್ಸ್ ಬರ್ಲಿಕ್ಕೆ ಶುರು ಆಯ್ತು? ತುಂಬಾ ರೆಸ್ಪಾನ್ಸ್, ಶಾರ್ಟ್ ಮೂವೀಸ್ಗೆಲ್ಲ ಸ್ಟೋರಿ ಬರೀಲಿಕ್ಕೆ, ಆಮೇಲೆ ಈ ಸಾಂಗ್ಸ್ ಆಗಿರ್ಬೋದು ಫಸ್ಟ್ ಲೈನ್ ಎಲ್ಲ ಹಾಕ್ತಾರಲ್ವಾ, ಸೊ ಆ ತರ ಲೈನ್ಸ್ ಎಲ್ಲ ನಂಗೆ ಬರ್ಲಿಕ್ಕೆ ಶುರು ಆಯ್ತು. ಆಮೇಲೆ ಲಿರಿಕ್ಸ್ ಬರೀತಾ ಸ್ಟಾರ್ಟ್ ಮಾಡಿದೆ. ಓಕೆ, ಮತ್ತೆ ಆಲ್ಬಮ್ಗಳಲ್ಲಿ ಕೂಡ ನೀವು ಸಿಂಗ್ ಮಾಡಿದ್ದೀರಿ ಎನ್ನುವಂತ ವಿಚಾರ ಕೂಡ ತಿಳಿದು ಬಂತು. ಯಾವುದೆಲ್ಲ ಆಲ್ಬಮ್ಗಳಿಗೆ ಹಾಡಿದ್ದೀರಿ ನೀವು? ತುಂಬಾ ಹಾಡಿದ್ದೀನಿ. ನಮ್ದು ಒಂದು ದೃಷ್ಟಿ ಕ್ರಿಯೇಷನ್ ಅವ್ರು ಫಸ್ಟ್ ನನ್ನ ಕರೆದಿದ್ರು, ಈ ತರ ಸಾಂಗ್ ಮಾಡು ಅಂತ ಹೇಳಿದಾಗ ಫಸ್ಟ್ ಕೂಡ ನಾನು ಅದರಲ್ಲಿ ಸಹ ನಾನು ಸೋಲ್ಜರ್ ಸಾಂಗೇ ಮಾಡಿರುವಂಥದ್ದು. ಸೊ ಸೋಲ್ಜರ್ಗೋಸ್ಕರ ಒಂದು ಡೆಡಿಕೇಟ್ ಮಾಡಿ ಒಂದು ಬರೆದು ಹಾಕಿರುವಂಥದ್ದು. ಅದಾದ್ಮೇಲೆ ತುಂಬಾ ಅಮ್ಮನ ಬಗ್ಗೆ ಸಾಂಗ್ ಬರ್ದೆ, ತುಂಬಾ ಟಾಪಿಕ್ ಬಗ್ಗೆ ಸಾಂಗ್ ಬರ್ತಿದ್ದೆ. ಅದಾದ್ಮೇಲೆ ಒಂದು ರೀಸೆಂಟ್ಲಿ ಆಗಿ ರಾಮಾಚಾರಿ ವೆಟ್ಸ್ ಮಾರ್ಗರೇಟ್ಸ್, ಓಕೆ, ಅದರಲ್ಲಿ ಡ್ರಾಮಾ ಜೂನಿಯರ್ಸ್ ಮಕ್ಳು ಆಕ್ಟ್ ಮಾಡಿದ್ರು. ಸೊ ಅದು ಸಾಂಗ್ ಕೂಡ ನನ್ಗೆ ಆಪರ್ಚುನಿಟಿ ಸಿಕ್ಕಿತ್ತು, ಮಾಸ್ ಸಾಂಗ್. ಅದು ಕೂಡ ರಿಲೀಸ್ ಕೂಡ ಆಯ್ತು, ಅದು ಕೂಡ ಒಂದು ಖುಷಿಯ ವಿಚಾರ. ಹೇಗಿದೆ ರೆಸ್ಪಾನ್ಸ್ ನಿಮ್ಮ ಈ ಆ ಹಾಡಿಗೆ, ಅಂದ್ರೆ ರಾಮಾಚಾರಿ ವರ್ಸಸ್ ಮಾರ್ಗರೇಟ್? ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಅದು ಆಕ್ಚುಲಿ ಕುಂದಾಪುರ ಸೈಡ್ ಅವರು ಮಾಡಿರುವಂತಹ, ಅದು ತುಳುವಲ್ಲಿ ಸಹ ಮಾಡಿದ್ದಾರೆ, ಕನ್ನಡದಲ್ಲಿ ಸಹ ಮಾಡಿದ್ದಾರೆ. ತುಳುವಲ್ಲಿ ನಾನ್ ಸಿಂಗ್ ಮಾಡಿರುವಂತದ್ದು. ಒಂದು ವೇಳೆ ಅಂದ್ರೆ ಇಷ್ಟವರೆಗೆ ಸುಮಾರು ಹಾಡುಗಳನ್ನು ಹಾಡಿದ್ರಿ ಅಷ್ಟೇ ಅಲ್ಲದೆ ಬರಹಗಳನ್ನು ಕೂಡ ಬರಿತಾ ಇದ್ರಿ. ಇಂಥ ಸಂದರ್ಭದಲ್ಲಿ ನಿಮ್ಗೆ ಯಾರನ್ನಾದ್ರೂ ಪರ್ಟಿಕ್ಯುಲರ್ ಅಪ್ರೋಚ್ ಮಾಡಿದಾರಾ? ಸ್ಯಾಂಡಲ್ವುಡ್ ಇಂದ ಆಗಿರ್ಬೋದು ಅಥವಾ ಇನ್ನಿತರ ತುಳು ಇಂಡಸ್ಟ್ರೀಸ್ ಇಂದ ಯಾರಾದ್ರೂ ಅಪ್ರೋಚ್ ಮಾಡಿದಾರಾ? ತುಂಬಾ ಜನ ಮಾಡಿದ್ದಾರೆ, ಕರೆದಿದ್ದಾರೆ. ಬಟ್ ಏನಂತಂದ್ರೆ ನಾನೀಗ ಒಂದು ಜಾಬ್ ಸಹ ಮಾಡ್ತಿದ್ದೇನೆ, ಪ್ರೊಫೆಷನಲ್ ಅಂದ್ರೆ ಒಂದು ಕಂಪನಿ, ಕಾಗ್ನಿಸೆಂಟ್ ಕಂಪನಿಲಿ ವರ್ಕ್ ಮಾಡ್ತಿದ್ದೀನಿ. ಹಾಗೆ ಫೈನಲ್ ಇಯರ್ MCom ಕೂಡ ಸ್ಟಡಿ ಮಾಡ್ತಿದ್ದೀನಿ. ಸೊ ಇದ್ರೊಟ್ಟಿಗೆ ಏನಾಗುತ್ತೆ ಅಂದ್ರೆ ಕೆಲವು ದೊಡ್ಡ ದೊಡ್ಡ ಬರುತ್ತೆ ಆಫರ್, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಟೈಮ್ ಕೊಡ್ಬೇಕಾಗತ್ತೆ, ಅಲ್ಲಿ ಹೋಗ್ಬೇಕಾಗತ್ತೆ, ಆ ವರ್ಕ್ ಅವ್ರ ಜೊತೆ ಕೂತ್ ಮಾಡ್ಬೇಕಾಗತ್ತೆ. ಸೊ ನನ್ಗೆ ಈಚೆ ಕಡೆ ಬಿಡುವಂತ ಸಹ ಅಲ್ಲ, ಆಚೆ ಕಡೆ ಹೋಗುವಂತ ಸಹ ಅಲ್ಲ, ಆ ಸಿಚುವೇಶನ್ ಬಂದಿರುವಂತದ್ದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ರೋಶಿನಿ ಪೂಜಾರಿ ಅವರು. ಇವರ ಜೊತೆ ನಾವು ಮಾತನ್ನು ಮುಂದುವರಿಸೋಣ. ಬರಹಗಳು ಅಂತ ಹೇಳಿದ್ರಿ, ಈಗ ಅಷ್ಟೇ ಅಲ್ಲದೆ ನೀವು ಕೆಲಸ ಕೂಡ ಮಾಡ್ತಾ ಇದ್ರಿ MNC ಕಂಪನಿಯಲ್ಲಿ, ಹೌದಲ್ವಾ? ಸೊ ಇಂಥ ಸಂದರ್ಭದಲ್ಲಿ ಬರವಣಿಗೆಗಳನ್ನು ಮಾಡ್ಲಿಕ್ಕೆ ಆಗ್ತದಾ? ಈ ಕೆಲಸದ ಒತ್ತಡ, ಅದರ ಜೊತೆ ಟೈಮ್ ಮ್ಯಾಚ್ ಅಪ್ ಆಗೋದಿಲ್ಲ ನಿಮ್ಗೆ? ಸೊ ಅಂತ ಸಂದರ್ಭದಲ್ಲಿ ಖಂಡಿತ ಇಲ್ಲ. ಯಾವುದೇ ಕೆಲಸ ಮಾಡ್ಬೇಕಾದಿದ್ರು ನಾವು ನಮ್ಗೆ ಟೈಮ್ ಸೆಟ್ ಮಾಡ್ಕೊಂಡಿರ್ಬೇಕು. ನಿಜ, ನಾವ್ ಎಷ್ಟೇ ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡ್ಲಿ, ಸ್ಟಡೀಸ್ ಮಾಡ್ಲಿ, ಬಟ್ ನಮ್ ಪ್ರತಿಭೆಯನ್ನು ಬಿಡಬಾರ್ದಲ್ವಾ? ಅದು ದೇವ್ರು ಕೊಟ್ಟಿರುವಂತದ್ದು, ಎಲ್ಲರಿಗೂ ಬರುದಿಲ್ಲ ಅಲ್ವಾ? ಸ್ವಲ್ಪ ಟೈಮ್ ಆದ್ರೂ ಮಾಡಿ ಅದಕ್ಕೆ ಟೈಮ್ ಕೊಡ್ಲೇಬೇಕಾಗತ್ತೆ. ನಂದಂದ್ರೆ ಟೈಮೇ ಸಿಗುದಿಲ್ಲ, ಸ್ಟ್ರೆಸ್ ಆಗಿರ್ತೀವಿ, ತುಂಬಾ ಸುಸ್ತಾಗಿರುತ್ತೆ ವರ್ಕ್ ಮಾಡಿ. ಈಚೆ ಕಡೆ ಅಸೈನ್ಮೆಂಟ್ ಅವರದು MCom ಸ್ಟಡೀಸ್ ಮಾಡ್ಬೇಕು, ಓದ್ಬೇಕು. ಆ ಟೈಮಲ್ಲಿ ನಾನೇನ್ ಮಾಡ್ತೆ, ಈ ಡೈಲಿ ಹಂಡ್ಸ್ ಚಾನಲ್ ಇರುತ್ತೆ ಅಥವಾ ಇನ್ನಿತರ ಚಿಕ್ಕ ಚಿಕ್ಕ ಕಾಟ್ಸ್ ಇರುತ್ತಲ್ವಾ, ಸೊ ಅದ್ರಲ್ಲಿ ನಾನು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೆ ಒಂದು
286 300 ತನಕ ಆಗಿದೆ. ಸೊ ನಿಮ್ಗೆ ಯಾವ ರೀತಿಯ ಸಪೋರ್ಟ್ ಬರ್ತಾ ಇದೆ ಆ ಕಡೆಯಿಂದ? ತುಂಬ ಇನ್ನೂ ಬರೀರಿ ಮ್ಯಾಮ್, ನೀವು ಬರ್ದದ್ದು ನಮ್ಮ ಲೈಫಿಗೆ ಅನುಗುಣವಾಗಿರುತ್ತೆ, ನೀವು ಬರ್ದದ್ದು ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ತುಂಬಾ ನಾವು ಫ್ಯಾನ್, ತುಂಬಾ ಜನ ಇನ್ಸ್ಟಾಗ್ರಾಮ್ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಹೇಳ್ತಾರೆ ಇನ್ನೂ ಚಂದ ಬರೀತೀರಿ ನೀವು, ಅಂದ್ರೆ ನೀವು ಬರ್ದದ್ದು ಪರ್ಟಿಕ್ಯುಲರ್ ನನ್ನ ಲೈಫಿಗೆ ಅದು ಎಂತ ಅಟ್ಯಾಚ್ ಆಗಿರುತ್ತೆ, ಅವರಿಗೆ ಸಂಬಂಧಪಟ್ಟದಾಗಿರ್ತದೆ. ಓಕೆ, ಅಂದ್ರೆ ನೀವು ಬರೀತಾ ಇರುವಂತಹ ಬರವಣಿಗೆಗಳು ಏನಂತ ಹೇಳಿದ್ರೆ ರಿಯಲ್ ಲೈಫ್ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧ ಪಡ್ತದೆ ಎನ್ನುವಂಥದ್ದು. ಸ್ವಲ್ಪ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಬರೀತಾರೆ ಅಂತ. ಮತ್ತೆ ಇನ್ನೊಂದು, ಈಗ ಬರವಣಿಗೆ ಬರಿತಾ ಇದ್ರಿ, ಅದೇ ಅಲ್ಲದೆ ಈ ವೆಬ್ ಸೀರೀಸ್ಗಳಲ್ಲೂ ಕೂಡ ಬರಿತೀರಿ ವೆಬ್ಸೈಟ್ಸ್ಗೋಸ್ಕರ. ಸೊ ಇಂಥ ಸಂದರ್ಭದಲ್ಲಿ ಬುಕ್ ಏನಾದ್ರು ಬರೆದು ಬಿಡುಗಡೆ ಮಾಡ್ಬೇಕಂತ ಏನಾದ್ರು ಪ್ಲಾನ್ ಇದೆಯಾ? ಬಟ್ ನಾನು ಎಲ್ಲರೂ ಒಂದೊಂದು ಬುಕ್ ಮಾಡಿದ್ದಾರೆ, ಯಾಕೆ ನಾನು ಸಹ ಮಾಡಬಾರ್ದು? ತುಂಬಾ ಜನ ಹೇಳಿದ್ದಾರೆ, ನಮ್ಮ ಮ್ಯಾಮ್ ಕಾಲೇಜಲ್ಲಿ ಹೇಳಿದ್ದಾರೆ ಬುಕ್ ಮಾಡು, ನಮ್ಮ ಪ್ರಿನ್ಸಿಪಲ್ ಹೇಳಿದ್ದಾರೆ ಎಲ್ಲಾ ಆರ್ಟಿಕಲ್ಸ್ ಸೇರಿ ನಿಂಗೆ ಒಂದು ಬುಕ್ ಮಾಡಿದ್ರು ಆಗುತ್ತೆ. ಬಟ್ ಬುಕ್ ಮಾಡಕ್ಕೆ ನಿಮ್ಗೆ ಗೊತ್ತಿರಬಹುದು ತುಂಬಾ ಟೈಮ್ಸ್ ತಗೊಳುತ್ತೆ. ನಾನಂದ್ರೆ ಅದಕ್ಕೆ ಪ್ಲಾನ್ ಇದೆ ನನ್ನ ಹತ್ರ, ಒಂದು ಬುಕ್ ಬರಿತೀನಿ, ಬರಿತೀನಿ, ಅದು ರಿಲೀಸ್ ಸಹ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇಲ್ಲ ಅಂತ, ಬರಿತೀನಿ ಮಾತ್ರ. M.Com ಅನ್ನು ಕಲಿತಾ ಇದ್ದೀರಿ, ಈಗ M.Com ಆದ ನಂತರ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಸ್ಟಡೀಸ್ ಅಂದ್ರೆ B.Com ಆದ್ಮೇಲೆ ಜಾಬ್ ಸಿಕ್ಕಿತ್ತು. ಸೊ M.Com ಗೊತ್ತೇ ಇದೆ, ಕೊರೋನಾ ಬ್ಯಾಚ್ ನಮ್ದು. ಕೊರೋನಾ ಟೈಮಲ್ಲಿ ಏನು ಮಾಡ್ಲಿಕ್ಕೆ ಸಹ ಆಗಿಲ್ಲ. ಸೊ M.Com ಅನ್ನು ಕರೆಸ್ಪಾಂಡಿಂಗ್ ಅಂತ ತಗೊಂಡೆ ನಾನು. ಕಷ್ಟ ಆಗುತ್ತೆ, ಬಟ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೇಕಲ್ವ ಲೈಫ್. ಕೆಲಸದ ಒಟ್ಟಿಗೆ ನೀವು ಕಲಿಕೆ ಮಾಡ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಏನು ಅನುಭವ ಎನ್ನುವಂಥದ್ದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಸೊ ನಿಮ್ಗೆ ಅಲ್ಲಿ ಕೆಲಸದ ನಡುವೆ ನಿಮ್ಮ ಕೆಲಸವನ್ನು ಕೂಡ ನೀವು ಪರ್ಸನಲ್ ನಿಮ್ಮ ಹಾಬೀಸ್ ಅನ್ನು ನೀವು ಬೆಳೆಸ್ತಾ ಹೋಗ್ಬೋದು ಎನ್ನುವಂಥದ್ದಲ್ವಾ. ಸೊ ಈ ಸಂದರ್ಭದಲ್ಲಿ ನಾವೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಿಮ್ಮ ಹಾಡುಗಳು, ನೀವು ಬರೆದಿರುವಂತಹ ಹಾಡುಗಳು, ಇದಕ್ಕೆ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಇದು ಕರೆಕ್ಟ್ ಇಲ್ಲ, ಇದು ಸರಿಯಾಗ್ಲಿಲ್ಲ ಅಂತ ಯಾರಾದ್ರೂ ನೆಗೆಟಿವ್ ಕಮೆಂಟ್ ಮಾಡಿದವರಿದ್ದಾರೆ? ಪಾಸಿಟಿವ್ ಬಂದಿದೆ ನೀವು ಹೇಳಿದ್ರೆ, ಸೊ ನೆಗೆಟಿವ್ ಕಮೆಂಟ್ ಮಾಡಿದವರು ಇದ್ದಾರಾ ಎನ್ನುವಂಥದ್ದು? ಲಿರಿಕ್ಸ್ಗೆ ಇಷ್ಟವರೆಗೆ ನೆಗೆಟಿವ್ ಯಾರು ಮಾಡಿಲ್ಲ. ವೆರಿ ನೈಸ್. ಬಟ್ ಸಿಂಗಿಂಗ್ ಅವ್ರು ಹೇಳಿದ್ದಾರೆ ವಾಯ್ಸ್ ಚೆನ್ನಾಗಿದೆ, ಕಳಿ, ಸಂಗೀತ ಕಳಿ, ಬೇಸಿಕ್ ಆದ್ರೂ ಕಳಿ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ವಾಯ್ಸ್ ನಿನ್ನ ಹತ್ರ ವಾಯ್ಸ್ ಇದೆ, ಸಿಂಗಿಂಗ್ ಕಳಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಸಿಂಗಿಂಗ್ ಅನ್ನೇ ಪ್ರೊಫೆಷನಲ್ ಅಲ್ಲಿ ತಗೊಂಡವಳಲ್ಲ. ರೈಟಿಂಗ್ಸ್ ತುಂಬಾ ಇಷ್ಟ ನನ್ಗೆ, ಬರೀತೀನಿ. ಏನೇ ಆದ್ರೂ ಎಲ್ಲರಿಗೊಂದು ಸ್ನೇಹಿತ ಅಂತ ಇರ್ತಾರೆ ಅಲ್ವಾ, ಬೆಸ್ಟ್ ಫ್ರೆಂಡ್. ಬಟ್ ನಾನು ನನ್ನ ರೈಟಿಂಗ್ಸ್ ಅಲ್ಲೇ ಬರೀತೀನಿ, ಏನೇ ಇದ್ರು, ಫೀಲಿಂಗ್ಸ್ ಇದ್ರು, ಏನೇ ಖುಷಿ ಇರ್ಲಿ ಸ್ಯಾಡ್ ಇರ್ಲಿ, ರೈಟಿಂಗ್ಸ್ ಅಲ್ಲೇ ತೋರಿಸ್ತೀನಿ. ಸೊ ಅದೇ ತುಂಬಾ ನನ್ನ ಲಿರಿಕ್ಸ್ಗೆ ಇಷ್ಟವರೆಗೆ ಯಾರು ಕಮೆಂಟ್ ಮಾಡಿಲ್ಲ. ಬಿಕಾಸ್ ನಿಮ್ಗೆ ಯಾಕಂತ ಹೇಳಿದ್ರೆ ಬರವಣಿಗೆ ಎನ್ನುವಂಥದ್ದು ದೈವದತ್ತವಾಗಿ ಬಂದಿದೆ, ಅದನ್ನು ನೀವು ಮೈಗೂಡಿಸಿಕೊಂಡಿದ್ದೀರಿ, ಹಾಗಾಗಿ ಯಾರು ಇಷ್ಟವರೆಗೆ ನೆಗೆಟಿವ್ ಕಮೆಂಟ್. ವೆರಿ ನೈಸ್. ಅಂಡ್ ಬಹಳ ಖುಷಿ ಆಗ್ತದೆ ನಿಜವಾಗಿ ಈ ಸಂದರ್ಭದಲ್ಲಿ. ಇಂಥ ಯುವ ಪ್ರತಿಭೆಗಳು ಏನಾಗ್ತದೆ ಇವತ್ತು ಈಗಿನ ಜನರೇಷನ್ ಮಕ್ಕಳು ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಅಡಿಕ್ಟ್ ಆಗಿ ಬೇಡದಿದ್ದ ಕಾರ್ಯವನ್ನು ಮಾಡ್ತಾರೆ. ಅಂದ್ರೆ ಈಗ ರೀಲ್ಸ್ ಆಗಿರ್ಬೋದು, ಅದೇನು ನಿಮ್ಗೆ ಜೀವನದಲ್ಲಿ ಕೊಡುವುದಿಲ್ಲ ನಿಜ ಹೇಳ್ಬೇಕಂದ್ರೆ, ಅದು ಒಂದು ಇಟ್ಸ್ ಲೈಕ್ ಟೈಮ್ ಪಾಸ್ ಮಾಡಲಿಕ್ಕೆ. ಬಟ್ ಇಂತಹ ಒಂದು ಸಿಚುವೇಶನ್ ಇರುವ ಸಂದರ್ಭದಲ್ಲಿ ನೀವೇನು ಬರವಣಿಗೆಯನ್ನು ನಿಮ್ಮ ಏನು ಟೈಮ್ ಹಾಬೀಸ್ ಆಗಿ ತಗೊಂಡಿದ್ದೀರಿ, ಅಷ್ಟೇ ಅಲ್ಲದೆ ಅದನ್ನು ನಿಮ್ಮ ಪಾರ್ಟ್ ಆಫ್ ಲೈಫ್ ಆಗಿ ತಗೊಂಡಿದ್ದೀರಿ. ಸೊ ಇಟ್ಸ್ ವೆರಿ ಗುಡ್. ಅದೇ ಅಲ್ಲದೆ ಅಷ್ಟೇ ಅಲ್ಲದೆ ನೀವು ಅದನ್ನು ಯಾವ ರೀತಿ ಮುಂದುವರಿಸಬೇಕು ಅಂತ ಇದ್ದೀರಿ ಬರವಣಿಗೆಯನ್ನು? ಖಂಡಿತ ನೀವು ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೇದು ಸಹ ಇದೆ, ಕೆಟ್ಟದ್ದು ಸಹ ಇದೆ. ನಿಜವಾಗ್ಲೂ ನನಗೆ ನಿಜವಾಗ್ಲೂ ಒಳ್ಳೇದಾಗಿದೆ, ಬಿಕಾಸ್ ಅದರಲ್ಲಿ ನಾನು ನನ್ನ ಆರ್ಟಿಕಲ್ ಅನ್ನು ಶೇರ್ ಮಾಡಬಹುದು. ನನ್ನ ಆರ್ಟಿಕಲ್ ನೋಡಿ 4 ಜನ ಇನ್ಸ್ಪೈರ್ ಆಗಿರ್ಬೋದು, ಸಾಂಗ್ಸ್ ಕೇಳಿ ಅದೆಲ್ಲ ಇನ್ಸ್ಪೈರ್ ಆದಾಗ ನಿಜವಾಗ್ಲೂ ಬುಕ್ಸ್ ಎಲ್ಲ ಇವಾಗ ಬೇಸರ ಪಡಿಸ್ಬೋದು. ಯಾಕಂದ್ರೆ ಮೊಬೈಲ್ ಬಂದ ಮೇಲೆ ಯಾರು ಮುಟ್ಟುದ್ ಸಹ ಇಲ್ಲ, ಮುಂಚಿನ ಕಾದಂಬರಿ ಎಲ್ಲ ಯಾರು ಸಹ ಓದುದಿಲ್ಲ. ನನಗೆ ಈ ನ್ಯೂ ಫಿಲ್ಮ್ಗಿಂತ ಓಲ್ಡ್ ಫಿಲ್ಮ್, ಕಾದಂಬರಿ ಫಿಲ್ಮ್ ಓದು ತುಂಬಾನೇ ಇಷ್ಟ. ಅಂದ್ರೆ ಎಲ್ಲರಿಗೂ ಒಂದೊಂದು ಟೇಸ್ಟ್ ಇರುತ್ತೆ, ಅದು ಬೇರೆ. ಬಟ್ ಅವರೆಲ್ಲ ಫಿಲ್ಮ್ ಇರುವಾಗ ನನಗೆ ಬೇಡ, ನಾನು ಇದೇ ನೋಡ್ತೀನಿ, ಇದೇ ಓದ್ತೀನಿ. ಕೆಲವರು ಹೇಳ್ತಾರೆ ಎಷ್ಟು ಓದ್ತೀಯಾ? ಹೌದು, ಈಗಿನ ಕಾಲದಲ್ಲಿ ಅದು ಖಂಡಿತವಾಗಿ ಹೇಳ್ತಾರೆ, ಎಷ್ಟು ಓದ್ತೀಯಾ, ಅದೆಲ್ಲ ಯಾರು ಈಗ ಓದ್ತಾರೆ? ಹೌದು, ನಿಮ್ಮನ್ನು ಮೋಟಿವೇಟ್ ಮಾಡುವವರು ಈಗಲೂ ಇದ್ದಾರೆ, ತುಂಬಾ ಚೆನ್ನಾಗಿ. ಹೌದು ನಿಜವಾಗಿ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಎಂತ ನೀನು ಬುಕ್ ಓದುದು, ಪುಸ್ತಕದ ಹುಳು ಅಂತ ಹೇಳೋರು ಇದ್ದಾರೆ, ನಿಜವಾಗ್ಲೂ ಹೇಳ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದರಲ್ಲಿ ಜ್ಞಾನ ಯಾವ ಮೊಬೈಲ್ ಯಾವ ಮೀಡಿಯಾ ಸಹ ಕೊಡ್ಲಿಕ್ಕೆ ಸಾಧ್ಯವಿಲ್ಲ.
ಅದರಲ್ಲಿ ಬರುವಂತಹ ನಾಲೆಜ್ಗಳು ಏನಿದೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತದೆ, ಬಟ್ ಸ್ಟಿಲ್ ಇದರಲ್ಲಿ ನಿಮಗೆ ಜಾಸ್ತಿ ಸಿಗ್ತದೆ ಅನ್ನುವಂಥದ್ದು ನಿಮ್ಮ ಅದು ಅನುಭವದ ಮಾತು. ನಾವು ನಿಜವಾಗಿ ನೋಡೋದಕ್ಕಿಂತ ಮೊಬೈಲ್ ನೋಡೋದಕ್ಕಿಂತ ತುಂಬಾ ಡಿಫರೆನ್ಸ್ ಇರುತ್ತೆ. ಒಂದು ನೇಚರನ್ನು ಮುಂದೆ ಒಂದು ರಿಯಲ್ ಆಗಿ ನೋಡಿದಿ, ನೀವು ಫೋಟೋದಲ್ಲಿ ನೋಡಿ ಏನು ವ್ಯತ್ಯಾಸ ಇರುತ್ತೆ, ಜಸ್ಟ್ ಫೋಟೋ. ಬಟ್ ರಿಯಲ್ ಆಗಿ ನೀವು ಅನುಭವಿಸ್ಬೋದು, ಆ ಸೌಂದರ್ಯವನ್ನು ನೀವು ಅನುಭವಿಸ್ಬೋದು. ನಾನು ಇದ್ದೀನಿ, ಇದೊಂದು ಸ್ವರ್ಗ ಅಂತ. ಮೊಬೈಲ್ ನೋಡಿದ್ರೆ ವಾವ್ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದಲ್ವಾ, ಅದೇ ರಿಯಾಲಿಟಿ. ಮತ್ತೆ ನಾವು ನೋಡಿದ್ವಿ ಏನಂತ ಹೇಳಿದ್ರೆ, ನೀವು ಆತ್ಮಕಥನಗಳನ್ನೇ ಜಾಸ್ತಿ ಬರಿತೀರಾ ಎನ್ನುವಂಥದ್ದು. ಸೊ ಯಾಕೆ ನೀವು ಆತ್ಮಕಥನಗಳನ್ನೇ ಚೂಸ್ ಮಾಡಿಕೊಳ್ತಿದ್ದೀರಿ? ತುಂಬಾ ಇಷ್ಟ ಆಗುತ್ತೆ. ಓಕೆ, ಎಲ್ಲರಿಗೂ ಇನ್ಸ್ಪೈರ್ ಕೂಡ ಆಗ್ಬೋದು. ಅವರ ಲೈಫ್ ಆಗಿರ್ಬೋದು, ಅದರಲ್ಲಿ ಬಂದ ವಿಷಯಗಳಾಗಿರ್ಬೋದು, ಒಂದಿನ ನಾವು ಅನುಭವಿಸ್ತೀವಂತ. ಫ್ಯೂಚರ್ ಗೊತ್ತಿಲ್ಲ, ಬಟ್ ನಾವು ಫ್ಯೂಚರ್ಗೆ ಪ್ಲಾನ್ ಮಾಡಿರ್ತೀವಿ, ಸೇವಿಂಗ್ಸ್ ಮಾಡಿರ್ತೀವಿ. ನಿಜವಾಗ್ಲ ಗೊತ್ತಿಲ್ಲ ನಾಳೆ ಇದೆಯಾ ಇಲ್ವಾ ಯಾರಿಗೂ ಸಹ ಗೊತ್ತಿಲ್ಲ. ಬಟ್ ನಾಳೆ ಬಗ್ಗೆ ಒಂದು ಭರವಸೆ ಇದೆ. ಓಕೆ, ನಾಳೆ ಈ ಥರ ಮಾಡ್ಬೋದು ಅಲ್ವಾ. ನಾವು ಮದುವೆ ಆಗ್ತೀವಿ ಅದು ಎಕ್ಸೆಟ್ರಾ, ನಾವು ನಾಳೆ ಜಾಬ್ ಮಾಡ್ಬೋದು, ಒಂದು ಭರವಸೆ. ಹಾಗೆ ಅಲ್ವಾ ಲೈಫಲ್ಲಿ ಅವರ ಸ್ಟೋರಿ ನಾವು ಮುಂದಿನ ನಮ್ಮ ಲೈಫಲ್ಲಿ ಸಹ ಬರ್ಬೋದು. ಆ ಟೈಮಲ್ಲಿ ನಾವು ಹೇಗೆ ಫೇಸ್ ಮಾಡಬೇಕು, ಆ ಟೈಮಲ್ಲಿ ಹೇಗೆ ಇರಬೇಕು, ಅದನ್ನು ತಿಳಿದಿದ್ರೆ ಈಸಿ ಆಗುತ್ತೆ ಅಲ್ವಾ. ನಿಜ, ನೀವು ಹೇಳಿದ್ರಿ ಇದೆಲ್ಲ ನೀವು ಏನು ಬಾಲ್ಯದಿಂದಲೇ ಭಜನೆ ಎನ್ನುವಂಥದ್ದು ನಿಮಗೆ ಪೂರಕವಾಯಿತು. ಸೊ ಹೀಗೆ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್, ಭಜನೆ ಎನ್ನುವಂಥದ್ದು ನಿಮ್ಮ ಗಾಯನ ಕ್ಷೇತ್ರಕ್ಕೆ ಬರಲಿಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್. ನೀವಂತ ಹೇಳಿದ್ರೆ ಮೊದಲನೇ ಬಾರಿಗೆ ಸ್ಟೇಜ್ ಹತ್ತಿದ್ದು ಯಾವಾಗ? 5ನೇ ಕ್ಲಾಸಲ್ಲಿ. 5ನೇ ಕ್ಲಾಸಲ್ಲಿ. ಎಲ್ಲಿ ನೀವು ಆ ಒಂದು ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡಿದ್ರಿ? ಅಂದರೆ ನಾರ್ಮಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ನನಗೆ ಸುಮ್ಮನೆ ಕುತ್ಕೊಳ್ಳೋಲ್ಲ, ನಾನು ಹಾಡ್ತಾ ಇರ್ತೀನಿ. ಬಾಯಲ್ಲಿ ಏನಾದ್ರೂ ಸಾಂಗ್ ಬರಲೇಬೇಕು. ಮನೇಲಿ ಹೇಳ್ತಾರೆ ಬಾಯಿ ಮುಚ್ಚಿ ಎಷ್ಟು ಹಾಡ್ತೀಯಾ, ಕ್ಲಾಸಲ್ಲಿ ಸಹ ಅಷ್ಟೇ ಹೇಳ್ತಾರೆ ಎಷ್ಟು ಹಾಡ್ತೀಯ ಫ್ರೆಂಡ್ಸ್ ಎಲ್ಲ. ಬಟ್ ನನಗೆ ಅದು ಹಾಡ್ತಾನೆ ಇರಬೇಕು, ಮಾತಾಡ್ತಾನೆ ಇರಬೇಕು. ಆ ಟೈಮಲ್ಲಿ ಹಾಡ್ತಾ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ವಾಯ್ಸ್ ಚೆನ್ನಾಗಿದೆ, ಯಾಕೆ ಟ್ರೈ ಮಾಡ್ಬೋದಲ್ಲ ನಿಮಗೆ, ವಾಯ್ಸ್ ಚೆನ್ನಾಗಿದೆ. ಅವ್ರು ಮೋಟಿವೇಟ್ ನನಗೆ ಮಾಡ್ತಾಯಿದ್ರು. ನಾನು ಅನ್ಸೋದು ಇವರಲ್ಲಿ ಎಷ್ಟೆಲ್ಲ ಹೇಳ್ತಾರೆ, ಯಾಕೆ ನಾನು ಒಂದು ಸ್ಟೇಜಲ್ಲಿ ಹೋಗಿ ಆ ಟೈಮಲ್ಲಿ ಸಂಗೀತ ಸ್ಪರ್ಧೆ ಎಲ್ಲ ಮಾಡ್ತಾಯಿದ್ರು. ತುಂಬ ವಿಧದ ಸಂಗೀತ ಸ್ಪರ್ಧೆ ಎಲ್ಲ ಮಾಡ್ತಿದ್ರು. ಅವ್ರು ಹೇಳಿದ ಹೆಸರು ಕೊಡು. ನಾನು ಹೇಳಿದೆ ಪ್ರೈಸ್ ಸಿಗ್ಲಿಕ್ಕಿಲ್ಲ, ಸುಮ್ಮನೆ ಯಾಕೋ, ಪ್ರೈಸ್ಗಾಗಿ ಹೋಗಬೇಡ, ಹೌದು ನಿಜ, ಪಾರ್ಟಿಸಿಪೇಟ್ ಮಾಡಿ ಬಾ, ನಿಂಗೊಂದು ಅನುಭವ. ಸ್ಟೇಜ್ ಫಿಯರ್ ಹೋಗುತ್ತೆ. ಹೌದು, ಕೂತ್ರೆ ಎಷ್ಟು ಸಮಯ ಕೂರ್ಬೋದು, ನಿನಗೆ ಗೊತ್ತಾಗುತ್ತೆ ನಿನ್ನ ಹತ್ರ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ವಾಯ್ಸ್ ಇದೆ. ಬಟ್ ಬೇರೆಯವರಿಗೆ ಗೊತ್ತಾಗಬೇಕಲ್ಲ. ಪಾರ್ಟಿಸಿಪೇಟ್ಗಳು ಪ್ರೈಸ್ ಕೊಡ್ತಾರೆ ಬಿಡ್ತಾರೆ, ಅದು ನೆಕ್ಸ್ಟ್. ಹೋದೆ ಮಾಡಿದೆ, ಸೆಕೆಂಡ್ ಸಿಕ್ಕಿತ್ತು. ಸೀರಿಯಸ್ಲಿ ಅನ್ಕೊಂಡೇ ಇರಲಿಲ್ಲ ಸೆಕೆಂಡ್ ಬರುತ್ತೆ ಅಂತ, ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಅಲ್ಲಿಂದನೇ ಎಲ್ಲ ಕ್ಲಾಸಿಗೆ ಹೋಗುವ 5th 6th 7th 8th 9th ಎಲ್ಲ ಸ್ಪರ್ಧೆಗೆ ನಾನು ಸೇರ್ತಾ ಹೋದೆ. ಪ್ರೈಸ್ ಇತ್ತೇ ಇತ್ತು, ಇಲ್ಲ ಅಂತ ಇರಲಿಲ್ಲ. ಎಲ್ಲ ಮಾಡ್ತಿದ್ದೆ, ನಾನು ಕ್ರಾಫ್ಟ್ ಮಾಡ್ತಿದ್ದೆ, ಸ್ಪೋರ್ಟ್ಸ್ ಅಲ್ಲಿ ಸಹ ಇದ್ದೆ. ಆಕ್ಚುಲಿ ಅಥ್ಲೆಟಿಕ್ಸ್, ಇಂಡೋರ್ ಔಟ್ಡೋರ್ ಎರಡು ಆಡ್ತೀನಿ ನಾನು. ವಾಲಿಬಾಲ್, ಬಾಸ್ಕೆಟ್ಬಾಲ್, ಥ್ರೋ ಬಾಲ್, ಟೇಬಲ್ ಟೆನ್ನಿಸ್, 100 ಮೀಟರ್ ರೇಸ್ ಎಲ್ಲದರಲ್ಲೂ ಇರ್ತೀನಿ. ಡಿಸ್ಟ್ರಿಕ್ಟ್ ಲೆವೆಲ್ ಆಚೆ ಮೇಲೆ ಸಮ್ ಪರ್ಸನಲ್ ಪ್ರಾಬ್ಲಮ್ ಹೋಗ್ಲಿಕ್ಕೆ ಆಗಿಲ್ಲ. ಪ್ರಾಕ್ಟೀಸ್ ಲೆವೆಲ್ ತುಂಬ ಕಡಿಮೆ ಇತ್ತು, ಬಟ್ ಫ್ಯೂಚರ್ ಇತ್ತು. ಎಲ್ಲರಿಗೂ ಒಂದೊಂದು ಲೈಫಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ರೀಚ್ ಆಗ್ಲಿಕ್ಕೆ ಆಗಿಲ್ಲ. ಓಕೆ,
ಅದೊಂದು ಬಹಳ ಬೇಸರ ಸಂಗತಿ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಸಮ್ ಫ್ಯಾಮಿಲಿ ಬ್ಯಾರಿಯರ್ಸ್ ಬಂದೇ ಬರ್ತದೆ. ಅದು ಯಾವುದೇ ಆಗಿರ್ಬೋದು, ಅದನ್ನು ಹೇಳಿಕೊಳ್ಳಿಕ್ಕೆ ಆಗದಂಥ ಪರಿಸ್ಥಿತಿ ಇರ್ತದೆ. ಸೊ ಅಂಥ ಎಲ್ಲ ಸಂದರ್ಭಗಳನ್ನು ಮುನ್ನುಗ್ಗಿ ನೀವು ಇವತ್ತು ಗಾಯನ ಕ್ಷೇತ್ರದಲ್ಲಿ ಗಾಯಕಿಯಾಗಿ ಮುಂದುವರಿತಾ ಇದ್ದೀರಿ. ಅಷ್ಟೇ ಅಲ್ಲದೆ ಬರಹಗಾರ್ತಿ. ಮುಖ್ಯವಾಗಿ ನಾವಿಲ್ಲಿ ಸ್ಟ್ರೆಸ್ ಔಟ್ ಮಾಡೋದೇನಂತ ಹೇಳಿದ್ರೆ, ಬರಹಗಾರರು ಬಹಳ ಕಡಿಮೆ ಆಗ್ತಿದ್ದಾರೆ ಇಂಥ ಸಂದರ್ಭದಲ್ಲಿ, ಈ ಸಿಚುವೇಶನಲ್ಲಿ. ಎಸ್ಪೆಷಲಿ 2022 ಕೊರೋನಾ ಬಂದ ನಂತರ ಯಾರು ಬರಹ ಬಿಡಿ ಯಾವುದೇ ರೀತಿಯ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮುಂದೆ ಹೋಗಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಬರಹಗಳನ್ನು ನಿಮ್ಮ ಒಂದು ಜೀವನದ ಒಂದು ಪಾರ್ಟ್ ಆಫ್ ಲೈಫ್ ಆಗಿ ತಗೊಂಡಿದ್ದೀರಿ. ಇಂತಹ ಒಂದು ಏನು ಗಾಯನದ ಜೊತೆ ಬರಹವನ್ನು ಮಾಡ್ತಾ ಇದ್ದೀರಿ. ಇದೊಂದು ಜರ್ನಿ ನಿಮ್ಮದು ಮುಂದೆ ಹೀಗೆ ನಡೀತಾ ಇರಲಿ. ನಮ್ಮ ವೀಕ್ಷಕರಿಗೋಸ್ಕರ ನೀವು ಇವತ್ತು ನಮ್ಮ ಈ ಸ್ಪಂದನ ವೇದಿಕೆಯಲ್ಲಿ ಹಾಡಬೇಕು, ಅವರನ್ನು ಖುಷಿಗೊಳಿಸಬೇಕು. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವ ಅಡಗಿರುವಂಥ ಟ್ಯಾಲೆಂಟನ್ನು ವೀಕ್ಷಕರಿಗೆ ತೋರಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನೀವು ಈ ಸಂದರ್ಭದಲ್ಲಿ ನಮ್ಮ ಮುಂಬರುವ ಯುವ ಪೀಳಿಗೆಗೆ ಯಾವ ರೀತಿ, ಅಂದರೆ ನೀವು ಬರಹಗಾರ್ತಿಯಾಗಿ ಯಾವ ರೀತಿ ಮೆಸೇಜನ್ನು ಕೊಡ್ಬೋದು ಎನ್ನುವಂಥದ್ದು? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ ಅಂದರೆ ಯೂಸ್ ಮಾಡ್ಕೊಳ್ಳಿ, ಅಷ್ಟೇ ಹೇಳ್ತೀನಿ. ಇಲ್ಲ ಚಾನ್ಸ್ ಸಿಗ್ತಿಲ್ಲ, ಅವಕಾಶಗಳು ಸಿಗ್ತಿಲ್ಲ ಅಂತ ಕೂತ್ಕೊಳ್ಬೇಡಿ. ಸಣ್ಣ ಅವಕಾಶ ಯಾರಿಗೂ ಅವಕಾಶ ಬರುವುದಿಲ್ಲ, ನಾವೇ ಮಾಡ್ಕೊಳ್ಬೇಕು. ಹೌದು, ನಿಜ. ನಾನಿವತ್ತು ಬರಿತಿದ್ದೇನೆ ಅಂತ ಬೇರೆಯವ್ರಿಗೆ ಗೊತ್ತಾಯಿತು, ಹಾಗಾಗಿ ನನಗೆ ಅವಕಾಶ ಬಂತು. ಸೊ ನಾನು ಬರಿತಾ ಇದ್ದೀನಿ, ನನ್ನೊಳಗೆ ಬರೆದು ಪುಸ್ತಕ ಮುಚ್ಚಿಟ್ರೆ ಯಾರಿಗೆ ಗೊತ್ತಾಗ್ತಿತ್ತು? ಅದಕ್ಕೆ ಅಂದರೆ ಪ್ರತಿಭೆ ನಿಮ್ಮ ಹತ್ರ ಇದೆ ಅಂತ ಆದರೆ ಸಪೋರ್ಟ್ ಕೊಡಲಿ, ಸಪೋರ್ಟ್ ಕೊಡದೇ ಇರಲಿ, ನಿಮ್ಮ ಕೆಲಸ ಏನು ನೀವು ಮಾಡ್ತಾ ಇರ್ಬೇಕು. ಯಾರಿಗೂ ಆಗೋದಿಲ್ಲ. ಸಪೋರ್ಟ್ ಮಾಡ್ತಾರೆ, ಕೆಲವರು ಹೊಗಳ್ತಾರೆ, ಕೆಲವರು ಬ್ಯಾಡ್ ಕಮೆಂಟ್ಸ್ ಕೊಡ್ತಾರೆ. ಮೈಂಡ್ ತಗೊಳ್ಬಾರ್ದಲ್ವಾ? ನಿಧಿ ಆಗಿರುವಾಗ ತುಂಬ ಕಸಗಡ್ಡಿಗಳು ಸಿಗುತ್ತೆ, ಸಿಗುತ್ತೆ. ಬಟ್ ಅದು ನಮಗೆ ನಿಧಿ ಬೇಕು ಅನಿಸುತ್ತೆ, ಬೇಕೇ ಬೇಕು. ಆದರೂ ನಾವು ಅಗಿತೀವಲ್ವಾ, ಕಸಗಡ್ಡಿನ ಸೈಡಿಗೆ ಹಾಕ್ತೇವೆ. ಹೀಗೆ ಪ್ರೋತ್ಸಾಹ ಕೊಡಲಿ, ಕೊಡದೇ ಇರಲಿ, ನಮಗೆ ದೇವರೇನು ಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸುವ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆಗಿದ್ರು ನಮ್ಮೂರಿನ ಪ್ರತಿಭೆ, ಯುವ ಬರಹಗಾರ್ತಿ, ಸಂಗೀತಗಾರ್ತಿ, ಅಷ್ಟೇ ಅಲ್ಲದೆ ಗಾಯನ ಕ್ಷೇತ್ರದಲ್ಲಿ ಗಾಯಕಿಯಾಗಿದ್ದುಕೊಂಡು ಅಷ್ಟೇ ಅಲ್ಲದೆ ಇನ್ನೂ ಮುಂದುವರಿಬೇಕು ಎನ್ನುವಂತಹ ಪ್ರತಿಭೆ. ಇವರ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ ನಮ್ಮೂರ ಜಾಣೆಯಲ್ಲಿ ಬಂದದಕ್ಕೆ ಅವರನ್ನು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಾನು ಪಲ್ಲವಿ ಸಂತೋಷ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.